ಹೌದೇನೆ? ನಿನ್ನದಾದಂತಹ ಮೋಹದ ಬಲೆಯನ್ನು ಬೀಸಿ ನಮ್ಮವರನ್ನೆಲ್ಲ ನಿನ್ನ ಬಲೆಯಲ್ಲಿ ಸಿಲುಕಿಸಿ ವಿಲವಿಲನೆ ಒತ್ತಾಡುವಂತೆ ಮಾಡಿ ಎಲ್ಲ ನಿನ್ನ ಪದತಳಕ್ಕೆ ಬರಮಾಡಿಕೊಂಡೇಯೇನೆ? ಪುರುಷಾಕರ್ಷಣೆಗೆ ಇದೆಯೇನೆ? ಇದೆಂತಾದ್ರೆ ನೀನು ಸಮರವನ್ನು ಬಯಸದೆ ಮದುವೆಯನ್ನಾಗಬೇಕಾಯ್ತು. ನೀನು ಹೆಣ್ಣಾದವಳು ಮದುವೆಯಾಗುವುದು ಬಿಟ್ಟು ದೂರಕ್ಕೆ ಬಂದಿದ್ದೀಯಲ್ಲ. ಈಗೋ ಮದುವೆಯ ಗಂಡು ನಾನೇ ಬಂದಿದ್ದೇನೆ. ಬಾ ನಿನ್ನವರನ್ನೆಲ್ಲ ಯಮಸದನ ಕಟ್ಟಿದೆ. ಕೊನೆಯದಾಗಿ ಬಾಸಿಂಗವನ್ನು ಕಟ್ಟಿಕೊಂಡು ಬಂದು ನಿಂದೆಯಾ? ನನ್ನನ್ನು ಸರಿಯಾಗಿ ನೋಡು. 18 ಕೈಗಳನ್ನು ಒಪ್ಪಿ ನಿಂತಿದ್ದೇನೆ. ಇದುವೇ ಶಾಂಭವಿ ರೂಪ. ಸಂಭವದ ಸತ್ಯ ಅನ್ನೋದನ್ನು ಮಾಡಿದ ಗುಣಮಯ ನಾರಾಯಣಿ ನಮಸ್ತುತೆ. ಅಮ್ಮ, ದುಷ್ಟರೆಲ್ಲರನ್ನೂ ತರಿದು ಕ್ರೋಧೋತಿಕ್ತಳಾದಂತಹ ನೀನು ನಮ್ಮೆಲ್ಲರ ಮೊರೆಯನ್ನು ಆಲಿಸಿ ಶಾಂತಳಾಗಮ್ಮ. ಕದಂಬ ಕೌಶಿಕೆಯಾಗಿ ಇದ್ದುಕೊಂಡು ಯಾವ ರೀತಿ ರಾಕ್ಷಸರನ್ನು ನಾನು ತರೆದಿದ್ದೇನೆ ಎಂಬುದನ್ನು ಕಣ್ಣಾರೆ ಕಂಡವರು ನೀವಾಗಿದ್ದೀರಾ. ದೇವಿ ಮಹಾತ್ಮೆಯನ್ನು ನೋಡಿದ್ದೀರಿ. ಹಾಗಿದ್ರೆ ದೇವರಳು ದೇಹ ಪವಿತ್ರವು, ವೀರಳು ವಿದ್ಯೆಗಳು ಪ್ರಾಪ್ತಿಪು, ಮಾಯನಳು ಮಹಾಲಕ್ಷ್ಮಿಯು ಕರುಣಿಪಳು, ಹಾಯನಳು ಹರಿಹರ ಪದಾರ್ಥವೂ ದೊರಕುವುದು, ಮೇರಳು ಆತ್ಮವು ಪರಮಾತ್ಮಗಳು ಸೇರುವುದು ಎಂಬಿ ತತ್ವಾರ್ಥವುಳ್ಳಂತಹ ದೇವಿ ಮಹಾತ್ಮೆಯನ್ನು ಲೋಕಮುಖಕ್ಕೂ ತಿಳಿಯಪಡಿಸು. ನಿನಗೆ ಶುಭವಾಗಲಪ್ಪ. ಅಮ್ಮ, ಸದಾಕಾಲ ನಿನ್ನನ್ನು ಈ ರೂಪದಿಂದ ಪೂಜಿಸಬೇಕು, ಅರ್ಚಿಸಬೇಕೆನ್ನುವಂತ ಬಯಕೆ ಉಂಟಮ್ಮ. ಇನ್ನಕ್ಕೆ ನಾನು ನಿಮಗೆ ಕಾಣಸಿಗುವುದಿಲ್ಲ. ಬರುವ ದ್ವಾಪರ ಯುಗದಲ್ಲಿ ಅಂಬರ ಪಥದಲ್ಲಿ ಮಾಯೆಯ ರೂಪದಲ್ಲಿ ಕ್ಷಣಾರ್ಧ ಕಾಣಿಸಿಕೊಳ್ತೇನೆ. ಈಗ ಅಂತರ್ಧನಳಾಗುತ್ತೇನೆ.